ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ತನ್ನ ದಿಟ್ಟ ಆಡಳಿತ ಮತ್ತು ತೆಗೆದುಕೊಂಡಂತಹ ಮಹತ್ತರ ನಿರ್ಧಾರಗಳಿಂದಾಗಿ ಇವತ್ತು ಇಡೀ ಜಗತ್ತೇ ಭಾರತದೆಡೆಗೆ ತಿರುಗಿ ನೋಡುವಂತಾಗಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಎರಡನೇ ಅವಧಿಯ ಕೇಂದ್ರ ಸರ್ಕಾರಕ್ಕೆ 1 ವರ್ಷ ಪೂರೈಕೆಯಾದಂತಹ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಕೂಡ ಸಲಹೆ ಕೇಳುವಷ್ಟರ ಮಟ್ಟಿಗೆ ಇವತ್ತು ಭಾರತ ಬೆಳೆದಿದೆ. ಒಂದೇ ಅವಧಿಯಲ್ಲಿ ದೇಶವನ್ನ ಹಲವು ವರ್ಷಗಳಿಂದ ಕಾಡ್ತಾ ಇದ್ದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸಿದಂತಹ ಗೌರವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಪಾತ್ರವಾಗಿದೆ ಅಂತ ಹೇಳಿದರು. ಇನ್ನು ಕೇಂದ್ರ ಸರ್ಕಾರದಿಂದ ಜಾರಿಯಾಗಿರುವಂತಹ ಯೋಜನೆಗಳ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿದರು. 2014ರಿಂದ 5 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಸರ್ಕಾರ ಮಾಡಿರುವಂತಹ ಸಾಧನೆ, ಅವರ ಶ್ರಮ, ರಾಷ್ಟ್ರದ ಉತ್ತುಂಗಕ್ಕೆ ಮೋದಿ ಸರ್ಕಾರ ಕೊಟ್ಟಂಥ ಕೊಡುಗೆ, ಸಮಾಜದ ಕಟ್ಟ ಕಡೆಯ ಮನುಷ್ಯನಲ್ಲಿ ಸ್ವಾಭಿಮಾನ ಉಂಟು ಮಾಡುವಂಥ ಕಾರ್ಯಯೋಜನೆಗಳು, ಒಂದು ಸಮೃದ್ಧ ಭಾರತ, ಶಕ್ತಿಶಾಲಿ ಭಾರತ, ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಹರ್ನಿಶಿ ದುಡಿದಂಥ ಪರಿ, ಇದರ ಪರಿಣಾಮವಾಗಿ ಇಡೀ ಜಗತ್ತು ಭಾರತದ ಕಡೆಗೆ ತಿರುಗಿ ನೋಡುವಂಥ ವಾತಾವರಣ ನಿರ್ಮಾಣ ಮಾಡಿ, ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕೂಡ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಲಹೆ ಕೇಳುವಷ್ಟರ ಮಟ್ಟಿಗೆ ಈ ದೇಶ ಬೆಳೆದು ಬಂದಂಥ ಉಲ್ಲೇಖವನ್ನು ಮಾಡಲಿಕ್ಕೆ ಕಾರ್ಯಕರ್ತರಾಗಿ ನಾವೆಲ್ಲ ಹೆಮ್ಮೆ ಪಡಬೇಕು ಅನ್ನುವಂಥ ವಿಚಾರಗಳನ್ನು ನಿಮ್ಮ ಮುಂದೆ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದೇ ಅವಧಿಯಲ್ಲಿ ದೇಶವನ್ನು ಹಲವು ದಶಕಗಳಿಂದ ಕಾಡ್ತಾ ಇರುವಂಥ ಸಮಸ್ಯೆಗಳಿಗೆ ದಿಟ್ಟತನದಿಂದ ಪರಿಹಾರ ಮಾಡಿರುವಂಥ, ದಿಟ್ಟತನದ ಪರಿಹಾರವನ್ನು ಸೂಚಿಸಿರುವಂಥ ಮತ್ತು ಪರಿಹಾರವನ್ನು ಅನುಷ್ಠಾನ ಮಾಡಿರುವಂಥ ಗೌರವಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರ ಪಾತ್ರವಾಯಿತು. ಮೋದಿ ಸರ್ಕಾರದಲ್ಲಿ ರಾಜಕೀಯದ ನೈಪುಣ್ಯತೆ, ದೂರಗಾಮಿ ಚಿಂತನೆಗಳು, ಎಲ್ಲ ವಿಚಾರದಲ್ಲಿ ತೆಗೆದುಕೊಳ್ಳುವಂಥ ಒಂದೊಂದು ನಿರ್ಧಾರಗಳು ಕೂಡ ರಾಷ್ಟ್ರಕ್ಕೆ ಪೂರಕವಾಗಿ, ರಾಷ್ಟ್ರಹಿತಕ್ಕೆ ಪೂರಕವಾಗಿ, ರಾಷ್ಟ್ರೀಯತೆಗೆ ಪೂರಕವಾಗಿವೆ ಅಂತ ಹೇಳಿ ಇಡೀ ಜಗತ್ತು ಗಮನಿಸುವಂಥ ಒಂದು ವಾತಾವರಣವನ್ನು ಕಂಡುಕೊಳ್ಳಾಯಿತು. ದೇಶ ವಿಕಾಸವಾಗಬೇಕಾದ್ರೆ, ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಸಮಾಜದ ಜನಸಾಮಾನ್ಯರ ಬದುಕಿಗೆ ಬಲ ನೀಡಬೇಕು ಅನ್ನೋದನ್ನು ಗಮನಿಸಿದಂಥ ನರೇಂದ್ರ ಮೋದಿ ಅವರ ಸರ್ಕಾರ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತರುತ್ತೆ. ಆ ಜನಪರ ಯೋಜನೆಗಳು ಜಾರಿಗೆ ತಂದಾಗ ಅನೇಕರು ಇದರ ಅನುಷ್ಠಾನ ಯಾವ ರೀತಿ ಆಗ್ಬೋದು ಅಂತೇಳಿ ಅವತ್ತು ಯೋಚನೆ ಮಾಡಿದರು. ಆದರೆ ಇವತ್ತು ಅದರ ಪರಿಣಾಮಗಳು ಸಾಮಾನ್ಯ ಜನರಿಗೆ ತಲುಪಲಿಕ್ಕೆ ಸಾಧ್ಯವಾಗಿದೆ ಅನ್ನುವಂಥ ಮಾತುಗಳನ್ನು ನಾವು ಹೇಳಬೇಕಾದಂಥ ಹೆಮ್ಮೆಯ ಸ್ಥಾನದಲ್ಲಿದ್ದೇವೆ ಅನ್ನುವಂಥ ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸರ್ಕಾರ ತಂದಿರುವಂಥ ಆಯುಷ್ಮಾನ್ ಭಾರತ್ ಯೋಜನೆಯಿಂದ ಯಾವ ಬಡವರಿಗೆ ನೇರವಾಗಿ ಸರ್ಕಾರಿ ಆಸ್ಪತ್ರೆ ಸಹಿತ ಉನ್ನತ ಚಿಕಿತ್ಸೆಗಳು ಸಿಗೋದಿಲ್ವೋ, ತಾನು ಅನಾರೋಗ್ಯ ಪೀಡಿತನಾಗಿ ಮನೆಯಲ್ಲೇ ಸಂಕಷ್ಟ ಪಡುವಂಥ ದಿನಗಳಿತ್ತು, ಅಂಥವರು ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆ ಕಾರ್ಡನ್ನು ಪಡೆದುಕೊಂಡು ಹೋದರೆ ಅವರಿಗೆ 5 ಲಕ್ಷದವರೆಗೆ ಉಚಿತವಾಗಿ ಚಿಕಿತ್ಸೆ ಕೊಡುವಂಥ ಯೋಜನೆ ಇಡೀ ಜಗತ್ತಿನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಯೋಜನೆ ಮತ್ತೊಂದಿಲ್ಲ ಅನ್ನುವಂಥ ಪ್ರಶಂಸೆಗೆ ಕಾರಣೀಭೂತವಾಯಿತು. ಮತ್ತು ಇವತ್ತು ಕೋಟ್ಯಾಂತರ ಜನ ಅದನ್ನು ಬಳಸುವಂಥ ಒಂದು ಗೌರವಕ್ಕೆ ಕೇಂದ್ರ ಸರ್ಕಾರ